ಹೆಲೋ. ಸೊ ಹೇಗಿದ್ದೀರಾ ಎಲ್ಲರೂ? ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರ ನನ್ನ ಟ್ರ್ಯಾಕಿಂಗ್ ವಾಚ್ನ ತೆಗೆದ್ರು. ಸೊ ಅದಾದಮೇಲೆ ಡೈರೆಕ್ಟಾಗಿ ಈ ಶಾಪಿಂಗ್ ಪ್ಲೇಸಿಗೆ ಬಂದ್ವಿ ನಾವು. ಅಫ್ಕೋರ್ಸ್ ನನಗೆ 10 ದಿನ ಆದಮೇಲೆ ಗೂಡಿಂದ ಹಕ್ಕಿನ ಬಿಟ್ಟಂಗೆ ಅನ್ನಿಸ್ತು. ಸೊ ಖುಷಿಯಲ್ಲಿದ್ದೀನಿ. ಬಟ್ ಹೊಸ ಜಾಗ, ಹೊಸ ವಾತಾವರಣ, ಹೊಸ ಜನಗಳ ಮಧ್ಯೆ ಯಾವ ರೀತಿ ಶಾಪಿಂಗ್ ಆಗುತ್ತೆ, ತುಂಬ ಈಸಿ ಅಂತ ಅಂದ್ಕೊಂಡು ಹೋದವಳಿಗೆ ಏನೆಲ್ಲ ಆಯಿತು ನೋಡಿ. ಸೊ ಮನೆಗೆ ಬಂದಿದ ತಕ್ಷಣ ನಮ್ಮ ಮನೆಯಲ್ಲಿ ಯಾವ ರೀತಿಯ ಫೆಸಿಲಿಟಿ ಇತ್ತು ಅಂದರೆ, ನಾವು ಕೇಳಿರೋದು ಫುಲ್ಲಿ ಫರ್ನಿಶ್ಡ್ ಹೌಸ್. ಅಂದರೆ ಸೋಫಾ ಇದೆ, ಡೈನಿಂಗ್ ಟೇಬಲ್ ಇದೆ, 2 ಬೆಡ್ರೂಮಲ್ಲೂ ಕಾಟ್ಸ್ ಇದೆ, ವಾರ್ಡ್ರೋಬ್ಸ್ ಇದೆ, ಶೂ ಸ್ಟ್ಯಾಂಡ್ ಇದೆ, ಎಕ್ಸ್ಟ್ರಾ ಟೇಬಲ್ಸ್ ಇದೆ, ಫ್ರಿಡ್ಜ್ ಇದೆ, ವಾಷಿಂಗ್ ಮೆಷಿನ್ ಇದೆ, ಪ್ರತಿಯೊಂದು ಇದೆ, ಟಿ ವಿ ಕೂಡ ಇದೆ. ಸೊ ಇಷ್ಟೆಲ್ಲ ಸೌಲಭ್ಯಗಳಿದೆ. ಇದು ಎಲ್ಲ ಬಿಟ್ಟರೆ ಒಂದು ಹೊಸ ಮನೆಗೆ ಹೋಗಬೇಕಾದ್ರೆ ಏನೆಲ್ಲ ಬೇಕಾಗುತ್ತೆ? ಪಾತ್ರೆಗಳು ಬೇಕಾಗುತ್ತೆ, ಲಾಂಡ್ರಿ ಬ್ಯಾಗ್ಸ್, ಐರನ್, ಮಿಕ್ಸಿ, ಇನ್ನೇನೇನೆಲ್ಲ ಬೇಕಾಗುತ್ತೆ. ಆ ಲಿಸ್ಟ್ ಎಷ್ಟು ದೊಡ್ಡದಿದೆ ಅಂದರೆ ಸರ್ಗೆ ನೋಡ್ಬಿಟ್ಟು ಅಯ್ಯೋ ಹುಡುಗಿರು ಬಂದಿದ ತಕ್ಷಣನೇ ಡಮರ್ ನಾವು ಅರ್ನಿಂಗ್ ಮಾಡಿರೋದೆಲ್ಲ ಅಂತ ಅನ್ನಿಸ್ತಾ ಇದೆ ಅನಿಸುತ್ತೆ. ಇದು ಒಂದು ಪೇಜ್, ಇಲ್ಲಿ ಬರ್ದಿದ್ದೀನಿ ಸ್ವಲ್ಪ. ಇದು ಏನು ಅಂದರೆ ಮನೆಗೆ ಬೇಕಾಗಿರೋ ಐಟಮ್ಸ್: ಕುಕ್ಕರ್, ಮಿಕ್ಸಿ, ಸ್ಪೂನ್ ಹೋಲ್ಡರ್, ಪ್ಲೇಟ್ಸ್, ಕಿಚನ್ ರ್ಯಾಕ್, ಸ್ಪೈಸಸ್ ಬಾಕ್ಸಸ್, ಹೀಟ್ ರೆಸಿಸ್ಟೆಂಟ್ ಮ್ಯಾಟ್ಸ್, ಡಿಶ್ ಡ್ರೈಯಿಂಗ್ ರ್ಯಾಕ್, ಸಿಲಿಕಾನ್ ಬ್ರಷ್, ಟೀ ಕಪ್ಸ್, ಇನ್ಸುಲೇಟೆಡ್ ವಾಟರ್ ಬಾಟಲ್ ಕ್ಲೀನಿಂಗ್ ಬ್ರಷ್, ಈ ಥರದೆಲ್ಲ, ಪೀಲರ್, ಮೇಕಪ್ ಆರ್ಗನೈಸರ್, ಇನ್ನೇನೇನೋ ಎಲ್ಲ ಬರ್ದಿದ್ದೀನಿ. ಆಬ್ವಿಯಸ್ಲಿ ಎಲ್ಲ ಜಾಸ್ತಿ ಇಂಗ್ಲೀಷಲ್ಲಿ ಬರೀಬೇಕು. ಇಲ್ಲಿ ಹೋಗ್ಬಿಟ್ಟು ಕನ್ನಡದಲ್ಲಿ ಬರೆದ್ರೆ ಅವರು ಅಂತಾರೆ. ಸೊ ಎಲ್ಲ ಇಂಗ್ಲೀಷಲ್ಲಿ ನಾವು ಯೋಚನೆ ಮಾಡಿ ಬರ್ದಿದ್ದೀವಿ. ಇನ್ನೊಂದಾದ್ಮೇಲೆ ಇದು ಇಲ್ಲಿ ಏನು, ಇದು ಮಸ್ಟರ್ಡ್ ಸೀಡ್ಸ್, ಜೀರಾ, ರೆಡ್ ಚಿಲ್ಲಿ, ಉದ್ದಿನಬೇಳೆ, ತೊಗರಿಬೇಳೆ, ಕಡಲೆಬೇಳೆ, ಏಲಕ್ಕಿ, ಗರಂ ಮಸಾಲ, ಚಿಕನ್ ಮಸಾಲ, ಬಿರಿಯಾನಿ ಮಸಾಲ, ಕೊರಿಯಾಂಡರ್ ಸೀಡ್ಸ್, ಬೇಸಿನ್, ಮೈದಾ, ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಇದನ್ನೆಲ್ಲ ಬರ್ದೀನಿ. ಇದು ನೋಡಿದ್ರೆ ಇಷ್ಟಿದೆ, ಓಕೆನಾ? ಇನ್ನೊಂದು ಇಲ್ಲಿದೆ. ಇದರಲ್ಲಿ ಏನು, ಕುಕುಂಬರ್, ಕ್ಯಾರೆಟ್, ಮೊಸರು, ಕರಿ ಲೀವ್ಸ್, ಕೊರಿಯಾಂಡರ್, ಲೆಮನ್, ಜಿಂಜರ್, ಗಾರ್ಲಿಕ್, ಏನೆಲ್ಲ ಬೇಕು. ಸೊ ಬೇಸಿಕ್ಲಿ ಒಂದು 3 ಶೀಟ್ ಫುಲ್ ಐಟಮ್ ಇದೆ. ಇದರಲ್ಲಿ 100 ಆಲ್ಮೋಸ್ಟ್ 100 ಐಟಮ್ಸ್ ಇದೆ. ಒಂದು ಬಜೆಟ್ ಎಷ್ಟು ಆಗ್ಬೋದು ಅಂತ ಮಿಸ್ಟರ್ ಹತ್ರ ಕೇಳಬೇಕು. ಎಷ್ಟಾಗ್ಬೋದು ಇಷ್ಟಕ್ಕೆ? ಮೋರ್ ದನ್ 50,000 ಆಗ್ಬೋದು ಅನಿಸ್ತಾ ಇದೆ ಇಷ್ಟಕ್ಕೆ. ಸೊ ನಾನು ಯೋಚನೆ ಮಾಡಿರೋದು, ನನಗೆ ಜಾಸ್ತಿ ಪ್ರೆಷರ್ ಇವ್ರ ಮೇಲೆ ಹಾಕೋದಕ್ಕೆ ಇಷ್ಟ ಇಲ್ಲ. ಲೆಟ್ಸ್ ಟೇಕ್ ಇಟ್ ಸ್ಟೆಪ್ ಬೈ ಸ್ಟೆಪ್ ಅಂತ. ಯಾವುದು ಮೋಸ್ಟ್ ಇಂಪಾರ್ಟೆಂಟ್ ಅದನ್ನು ಮಾತ್ರ ಬರೆದಿದ್ದೀನಿ. ನೀವೆಲ್ಲ ಅನ್ಕೋಬೋದು ತುಂಬಾ ಅನ್ನೆಸರಿ ಆಗಿರ್ಬೋದು, ಇಷ್ಟೊಂದು ಐಟಮ್ಸ್ ಬೇಕಾ? ಎಸ್, ಡೆಫಿನೆಟ್ ಆಗಿ ಒಂದು ಖಾಲಿ ಮನೆಗೆ ಬಂದಾಗ, ನಮಗೆ ಹೊಸದಾಗಿ ಒಂದು ದೇಶಕ್ಕೆ ಹೋದಾಗ ಇದೆಲ್ಲ ಮುಖ್ಯವಾಗುತ್ತೆ. ಇಲ್ಲಾಂದ್ರೆ ಐರನ್ ಬಾಕ್ಸ್ ತಗೊಂಡಿಲ್ಲ ಅಂದ್ರೆ ಪ್ರತಿ ಸತಿ ಲಾಂಡ್ರಿ ಕೊಡ್ಬೇಕಾಗತ್ತಾ? ಅಲ್ಲಿ ಜಾಸ್ತಿ ದುಡ್ಡು ಖರ್ಚಾಗುತ್ತೆ. ಪ್ರಾಕ್ಟಿಕಲ್ ಆಗಿ ಮಿಕ್ಸಿ ತಗೊಂಡಿಲ್ಲ ಅಂದ್ರೆ ದೋಸೆ ಇಡ್ಲಿ ಮಾಡೋದಕ್ಕಾಗತ್ತಾ? ಅಥವಾ ಏನಾದರೂ ಚಟ್ನಿ ಮಾಡೋದಕ್ಕಾಗತ್ತಾ? ಇಲ್ಲ. ಇಬ್ಬರಿಗೆ ಬಿರಿಯಾನಿ ಮಾಡೋದಕ್ಕೆ ಕುಕ್ಕರ್ ಬೇಕಾಗುತ್ತಾ? ಇದೆಲ್ಲ ಬೇಕು. ಸೊ ಬೇಸಿಕ್ ವೆರಿ ಇಂಪಾರ್ಟೆಂಟ್ ಪಾತ್ರೆಗಳಾಗಿರ್ಬೋದು, ಮನೆಗೆ ಏನೇನು ಬೇಕು, ಮನೆ ನೀಟಾಗಿ ಕಾಣಿಸೋದಕ್ಕೆ ಏನೆಲ್ಲ ಬೇಕು, ಅದನ್ನು ಇವಾಗ ತಗೋತಾ ಇದ್ವಿ. ನಮ್ಮೂರಲ್ಲೆಲ್ಲ ಬೆಳಿಗ್ಗೆ ಎದ್ದು ಶಾಪಿಂಗ್ ಹೋಗ್ತೀವಿ. ಯಾಕಂದರೆ ಶಾಪಿಂಗ್ ಅಂದರೆ ಬೆಳಿಗ್ಗೆ ಮಾಡಬೇಕು, ಚೆನ್ನಾಗಿರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಬಟ್ ಇಲ್ಲಿ ಟೈಮ್ ಆಗಿರೋದು 6 ಗಂಟೆ. ನಾವು ಇದೀಗ ಹೊರಟಿದ್ದೀವಿ. ಯಾಕಂದರೆ ಬೆಳಿಗ್ಗೆ ಫುಲ್ ಬಿಸಿಲಿರುತ್ತೆ, ಹೊರಗಡೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಂತ ಇಲ್ಲಿ ಎಲ್ಲ ಜಾಸ್ತಿ ಇರೋದು ಮಾಲ್ಗಳಲ್ಲಿ. ಅಲ್ಲಿ AC ಖಂಡಿತವಾಗ್ಲೂ ಇರುತ್ತೆ. ಬಟ್ ನಾವು ಸ್ವಲ್ಪ ಲೇಟ್ ಅಲ್ವಾ, ಹಾಗೇನೆ ಸಂಡೇ ಇದು. ಸೊ 6 ಗಂಟೆಗೆ ಹೊರಟಿದ್ದೀವಿ. ಬಟ್ ಹೊರಡೋ ಮುಂಚೆ ನನಗೊಂದು ಯೋಚನೆ ಇದೆಯಪ್ಪ, ಆ್ಯಂಡ್ ನೀವು ಹೆಲ್ಪ್ ಮಾಡಲೇಬೇಕು ಇದರಲ್ಲಿ. ನಾನು ಇಂಡಿಯಾದಲ್ಲಿ ಶಾಪಿಂಗ್ ಮಾಡ್ತೀನಿ. ಒಂದು ಐಟಮ್ಗೆ 20 ರೂಪಾಯಿ, 150 ರೂಪಾಯಿ ವ್ಯಾಲ್ಯೂ ಇದ್ದಾಗ ನನಗೆ ಗೊತ್ತಾಗುತ್ತೆ ಅದಕ್ಕೆ ಎಷ್ಟು ವ್ಯಾಲ್ಯೂ ಇದೆಯಾ, ಅಷ್ಟು ಕೊಡ್ಬೋದು ಅನ್ನೋ ಜ್ಞಾನ ಇದೆ. ಬಿಕಾಸ್ ಅಲ್ಲಿ ಇದ್ದೋಳು ನಾನು. ಬಟ್ ಇದೀಗ ಬೇರೆ ದೇಶಕ್ಕೆ ಹೊಸದಾಗಿ ಬಂದಿದ್ದೀನಿ. ಸೊ ನನಗೆ ಅದೇ ಯೋಚನೆ ಇದೆ, ನಾನು ಕರೆಕ್ಟ್ ಆಗಿರೋ ಬಜೆಟಲ್ಲಿ ತಗೋತೀನ, ಎಷ್ಟು ಪ್ರೈಸ್ ಇರ್ಬೋದು, ಅದು ಹೇಗೆ ಕ್ಯಾಲ್ಕುಲೇಟ್ ಮಾಡಲಿ ನಾನು? ಸಿಂಪಲ್ ಆಗಿ ಈಗ ಇಂಡಿಯಾದಲ್ಲಿ 20 ರೂಪಾಯಿ ಅಂದರೆ ಇಲ್ಲಿ ಎಷ್ಟು ಡಿರಮ್ ಇದೆ, ಓಕೆ ನೋಡ್ತೀವಿ. 2 dirham ಇದ್ರೆ ಓಕೆ, 2 dirham ಇದ್ರೆ 2 × 20 40 ರೂಪೀಸ್. ಸೊ ರಫ್ಲಿ 2 to 3 ಟೈಮ್ಸ್ ಕಾಸ್ಟಲ್ಲಿ ಇದ್ರೆ ತಗೋಬೋದು. ಹಾಗಾದ್ರೆ ನೀವು ಹೇಳೋದು, ಇವಾಗ ಇಂಡಿಯಾದಲ್ಲಿ ಯಾವುದಾದ್ರೂ ವಸ್ತು 100 ರೂಪಾಯಿಗಿದ್ರೆ ಅದೇ ವಸ್ತು ಇಲ್ಲಿ ಒಂದು 200-250 ರೂಪಾಯಿಗಿದ್ರೆ ತಗೋಬೋದು. ಅದಕ್ಕಿಂತ ಮೀರಿ 300-350 ರೂಪಾಯಿಗಿದ್ರೆ ಇಟ್ ಇಸ್ ಲಿಟಲ್ ಎಕ್ಸ್ಪೆನ್ಸಿವ್, ತಗೋಬಾರ್ದು, ಬೇರೆ ಕಡೆ ನೋಡಬೇಕು ಅಂತ ಅಲ್ವಾ? ಬಿಕಾಸ್ ಇಲ್ಲಿ ಕಾಸ್ಟ್ ಆಫ್ ಲಿವಿಂಗು ಬೆಟರ್ ಆಗಿದೆ. ಕೆಲವೊಂದು ಐಟಮ್ಸ್ ಇಂಡಿಯಾಗಿಂತ ಇಲ್ಲಿ ಚೀಪ್ ಇದೆ. ಎಲೆಕ್ಟ್ರಾನಿಕ್ಸ್, ಹೌದು, ಪೆಟ್ರೋಲ್ ಎಲ್ಲ ಇಂಡಿಯಾಗಿಂತ ಚೀಪ್ ಇದೆ. ಕೆಲವೊಂದು 10 ಟೈಮ್ಸಿಂತ ಜಾಸ್ತಿ ಕಾಸ್ಟ್ಲಿ ಇದೆ. ಮೆಡಿಸಿನ್ಸ್ ಎಲ್ಲ ಸೊ ವೇರಿ ಆಗುತ್ತೆ. ಬಟ್ ಆವ್ರೇಜ್ ಆಗಿ ಹೇಳಿದೆ. ನನಗೊಂದು ಕ್ಲಾರಿಟಿ ಸಿಕ್ತು. ಆಲ್ ರೈಟ್, ಸೊ ಬನ್ನಿ ಶಾಪಿಂಗ್ ಹೋಗೋಣ. ಸೊ ಇದು ಎಂಟ್ರೆನ್ಸ್ ತುಂಬ ದೊಡ್ಡದಾಗಿದೆ ಇದು. ಆ್ಯಂಡ್ ಜಾಗ ದೊಡ್ಡದು ಅನ್ನೋದಕ್ಕಿಂತ ಐಟಮ್ನ ಹೆಂಗೆ ಇಟ್ಟಿದ್ದಾರೆ ಅಂದರೆ ತುಂಬ ಜಾಸ್ತಿನೇ ಇದೆ. ಅದು ಹುಡ್ಕೋದಕ್ಕೂ ಕಷ್ಟ. ನನ್ನನ್ನು ನೋಡಿ ನಾನು ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇರೋದು ನೋಡಿ ನನಗೆ ಸೈನ್ ಮಾಡಿಬಿಟ್ರು ಒಂದು 2-3 ಜನನ. ಪಾಪ ಅವ್ರು ಬಂದು ನನಗೆ ಫುಲ್ ಹೆಲ್ಪ್ ಮಾಡ್ತಾಯಿದ್ರು.
ಸ್ವಲ್ಪ ಅರೇಬಿಕಲ್ಲಿ ಮಾತಾಡ್ತಾರೆ ಅವರು, ನನಗೆ ಅರ್ಥ ಆಗುತ್ತೆ ಆ ಭಾಷೆ ಇಲ್ಲ. ನಾನು ಸಮಜ್ ಮೇ ನಹೀ ಆಯಾ ಕ್ಯಾ, ಹಿಂದಿಯಲ್ಲಿ ಹೇಳಿ ಅಂತೀನಿ. ಸೊ ಆಮೇಲೆ ಅವ್ರು ಹಿಂದಿಯಲ್ಲಿ ಹೇಳ್ತಾರೆ ಆ್ಯಂಡ್ ಅವ್ರಿಗೂ ಫುಲ್ ಎಂಟರ್ಟೈನ್ಮೆಂಟ್ ನಮ್ಮಿಂದ. ಸೊ ತುಂಬ ಶಾಪಿಂಗ್ ಇದೆ. ಈ ಲಿಸ್ಟಲ್ಲಿ ಬರೆದಿರೋದೆಲ್ಲ ತಗೋತಾ ಇದ್ದೀನಿ ಆ್ಯಂಡ್ ನನಗೋಸ್ಕರ ಒಬ್ಬರು ಹೆಲ್ಪ್ಗಂತ ಬಂದಿದ್ದಾರೆ ಇಲ್ಲಿ, ಬಿಕಾಸ್ ಇಟ್ಸ್ ಟು ಮಚ್ ಟು ಬೈ. ಒಂದು ಇದು ಆಲ್ರೆಡಿ ಫುಲ್ ಆಗಿದೆ ಆ್ಯಂಡ್ ಪ್ಯಾಟರ್ನ್ಸ್ ತೋರಿಸ್ತಾ ಇದ್ದಾರೆ. ಲಾಂಡ್ರಿ ನಮ್ಮಿಬ್ರು ಬಟ್ಟೆ ಹಾಕೋದಕ್ಕೆ ಯಾವ್ದು ಚೆನ್ನಾಗಿದೆ? That is anyway it looks this. ಆ್ಯಕ್ಚುಲಿ ದಿಸ್ ಇಸ್ That is only big I think compared to this. ದಿಸ್ ಒನ್ ಅಲ್ವಾ? ಇದು ಚೆನ್ನಾಗಿದೆಯಲ್ಲ, ये वाला दे दीजिए हमें, फ्रेश पीस. ಸೊ ಅವರು ನಗ್ತಾ ಎಲ್ಲ ಚೆನ್ನಾಗಿ ಹೇಳ್ಕೊಡೋರು. ಸೊ ಏನುಂಟು ಏನಿಲ್ಲ, ತುಂಬ ಐಟಮ್ಸ್ ಇದೆ. ನೀವು ನೋಡಿ ಯಾವ ರೀತಿ ಫನ್ನಾಗಿ ಶಾಪಿಂಗ್ ಎಲ್ಲ ಆಯಿತು ಅಂತ. ಇದು ನನ್ನ ಫಸ್ಟ್ ಟೈಮ್ ಅಲ್ವಾ, ಸೊ 10 ಸತಿ ಯೋಚನೆ ಮಾಡಬೇಕಾಯ್ತು, ಇದು ಚೆನ್ನಾಗಿದೆಯಾ ಕ್ವಾಲಿಟಿ, ಇದು ಚೆನ್ನಾಗಿಲ್ವಾ, ಯೂಸ್ ಮಾಡಿದ್ಮೇಲೆ ಹೇಗಾಗುತ್ತೆ. ಬಿಕಾಸ್ ಅಭ್ಯಾಸ ಇಲ್ಲ ನೋಡಿ ನಮಗಿದೆಲ್ಲ ತಗೊಂಡು. ಹೊಸ ಹೊಸ ಅನುಭವಗಳು ಜೀವನದಲ್ಲಿ. ನಾನು ಐಟಮ್ ತಗೊಳ್ಳೋದಕ್ಕೆ ಅದನ್ನು ಇನ್ನೊಂದು ಸತಿ ನನ್ನ ಹಸ್ಬೆಂಡ್ ಕ್ರಾಸ್ ಚೆಕ್ ಮಾಡಿ ಕ್ವಾಲಿಟಿ ಚೆಕ್ ಎಲ್ಲ ಮಾಡಿ ಇಡೋದಕ್ಕೆ. ಇಲ್ಲಿ ನಿಮಗೆ ಯಾವ ರೇಂಜಲ್ಲಿ ಬೇಕೋ ಆ ರೇಂಜಲ್ಲಿ ಸಿಗುತ್ತೆ. ಚೀಪ್ ಐಟಮ್ಸ್ ಬೇಕು ಅಂದರೆ ಚೀಪ್ ಇದೆ, ಕಾಸ್ಟ್ಲಿ ಬೇಕು ಅಂದರೆ ಕಾಸ್ಟ್ಲಿ ಇದೆ. ಕ್ವಾಲಿಟಿನೂ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಇವರೆಲ್ಲ ತುಂಬಾ ಫ್ರೆಂಡ್ಲಿ ಆಗಿದ್ದರು, ಚೆನ್ನಾಗಿ ಮಾತಾಡಿಸ್ತಾ ಎಲ್ಲ ಹೇಳ್ಕೊಡ್ತಾಯಿದ್ರು ಎಲ್ಲಿ ಏನಿದೆ ಅನ್ನೋದು. ನೀವು ಯಾವುದೇ ಒಂದು ಹೊಸ ಜಾಗಕ್ಕೆ ಹೋಗಿ ನಿಮ್ಗೆ ಏನಾದರೂ ಗೊತ್ತಿಲ್ಲ ಅಂದರೆ ಆಲ್ವೇಸ್ ಸೇ ನನಗೆ ಗೊತ್ತಿಲ್ಲ, ನನಗೆ ಹೇಳಿ ಎಲ್ಲಿದೆ ಅಂತ. ಆ್ಯಂಡ್ ಅವ್ರು ಹೆಲ್ಪ್ ಮಾಡ್ತಾರೆ ಆ್ಯಂಡ್ ಅದರಲ್ಲೇನೂ ತಪ್ಪಿಲ್ಲ. ಸೊ ಡೋಂಟ್ ಹೆಸಿಟೇಟ್. ಕುಡಿಯೋ ನೀರು ಅಂದರೆ ಬಾಟಲ್ಗಳಲ್ಲಿ ಒಂದು 50 ವೆರೈಟಿ, ಜಗ್ಗಳಲ್ಲಿ ಒಂದು 50 ವೆರೈಟಿ, ಸಾಸರ್ ಆ್ಯಂಡ್ ಕಪ್ಸಲ್ಲಿ ತುಂಬ ವೆರೈಟೀಸ್. ಆ್ಯಂಡ್ ಇದೆಲ್ಲ ನೋಡೋದಕ್ಕೆ ತುಂಬಾ ರಿಚ್ನೆಸ್ಸಿಂದ ತುಂಬಾ ಕ್ಲಾಸಿಯಾಗಿತ್ತು. ದೇ ವಾಸ್ ಸೋ ಬ್ಯೂಟಿಫುಲ್ ಗೊತ್ತಾ. ತುಂಬಾ ಡಿಫ್ರೆಂಟ್ ಆಗಿರುವಂಥ ಒಂದು ಸ್ಟೈಲಲ್ಲಿ ಮಾಡಿರುವಂಥ ಹೋಮ್ ಪೀಸಸ್ ಅಂತಲೇ ಹೇಳ್ಬೋದು. ನಾನು ಮಾಡಿದ ಒಂದು ಒಳ್ಳೆ ಕೆಲಸ ಅಂದರೆ ಲಿಸ್ಟ್ ಮಾಡ್ಕೊಂಡು ಹೋಗಿದ್ದು. ಅಕಸ್ಮಾತ್ ಲಿಸ್ಟ್ ಮಾಡ್ತಾ ಇರಲಿಲ್ಲ ಅಂದರೆ ನನಗೆ ಅಲ್ಲಿ ಹೋದ್ಮೇಲೆ ಕನ್ಫ್ಯೂಷನ್ ಆಗೋದು, ಏನು ತಗೋಬೇಕು ಏನು ಬೇಡ. ಆ್ಯಂಡ್ ಲಿಸ್ಟ್ ಮಾಡಿದ್ರಿಂದ ನನಗೆ ಏನು ಬೇಕಾಗಿತ್ತೋ ಅದ್ರ ಮೇಲೇ ಗಮನ ಮಾಡೋದಕ್ಕೆ ಈಸಿ ಆಯಿತು. ಆ್ಯಂಡ್ ನನಗೆ ನನ್ನ ಗೋಲ್ನ ರೀಚ್ ಮಾಡೋದಕ್ಕೂ ಸುಲಭ ಆಯಿತು. ಸೊ ನಿಮ್ಗೆ ಇದೊಂದು ಚಿಕ್ಕ ಟಿಪ್, ಎಲ್ಲಾದರೂ ಹೋಗ್ತೀರಾ 4-5 ಐಟಮೇ ಇರ್ಬೋದು, ಬಟ್ ಬರ್ತೀರಿ ಅದನ್ನು, ಆವಾಗ ನಿಮಗೆ ಸುಲಭ ಆಗುತ್ತೆ. ಇಲ್ಲಾಂದರೆ ಹುಡುಗಿರಲ್ವಾ, ಕಣ್ಣು ಎಲ್ಲೆಲ್ಲೋ ಹೋಗುತ್ತೆ, ಓ ಅದನ್ನು ಚೆನ್ನಾಗಿದೆ ಇದನ್ನು ಚೆನ್ನಾಗಿದೆ ಅಂತ ಅನಿಸುತ್ತೆ ಅಲ್ವಾ, ಅದೆಲ್ಲ ಬೇಕಾ? ಎಷ್ಟು ಮುದ್ದಾಗಿದ್ದಾನಲ್ಲ ಈ ಪುಟ್ಟ ಹುಡುಗ. ಒನ್ ಮಾರ್ಕೆಟ್ ಪ್ಲೇಸ್. ಇಲ್ಲಿ ಏನಿಲ್ಲ ಏನುಂಟು ಅಂತ ಕೇಳಿ ಬಾಪ್ರೆ, ಇದು ಒಂಥರ ಹೋಲ್ಸೇಲ್ ಮಾರ್ಕೆಟ್ ಥರ ಕಾಣಿಸ್ತಾ ಇದೆ. ಪ್ರತಿಯೊಂದು ಐಟಮ್ ಇದೆಯೇ ಗೊತ್ತಾ. ಆ್ಯಂಡ್ ನನಗೇನೋ ತುಂಬ ರೀಸನೇಬಲ್ ಬೆಲೆ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಕ್ವಾಲಿಟಿ ಯೂಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಅಲ್ವಾ. ಬಿಕಾಸ್ ಸದ್ಯಕ್ಕೆ ಎವ್ರಿಥಿಂಗ್ ಲುಕ್ಸ್ ನೈಸ್ ಆ್ಯಂಡ್ ಫ್ಯಾಂಟಾಸ್ಟಿಕ್. ಪ್ರತಿಯೊಂದು ಇದೆ. ಇದು ನನಗೆ ಜೀವಿತ ಅವರು ಸಜೆಸ್ಟ್ ಮಾಡಿರೋದು. ಇಲ್ಲಿ ಬಂದು ಶಾಪಿಂಗ್ ಮಾಡಿ ನಿಮಗೆ ಬಜೆಟ್ ಫ್ರೆಂಡ್ಲಿ ಆಗುತ್ತೆ ಅಂತ. ಇನ್ನು ಐಟಮ್ ತುಂಬಾ ಇದೆ, ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ, ಬಟ್ ಲೆಟ್ಸ್ ಕ್ವಿಕ್ಕಾಗಿ ನಿಮಗೆ ತೋರಿಸ್ಲಾ ಇಡೀ ಸ್ಟೋರಲ್ಲಿ ಯಾವ ರೀತಿಯ ವೆರೈಟೀಸ್ ಅದು ಇದು ಎಲ್ಲ ಇದೆಯಂತ ನೀವು ನೋಡ್ಕೊಂಡು ಬನ್ನಿ. ನಾನಂತೂ ಫುಡ್ ಸೆಕ್ಷನ್ಗೆ ಹೋದ್ಮೇಲೆ ಅದು ಬೇಕು ಇದು ಬೇಕು ಅಂತ ನೋಡ್ತಾನೇ ಇದ್ದೆ. ತುಂಬ ಆಸೆ ಆಗ್ತಾಯಿತ್ತು, ಯಾಕಂದರೆ ಚಿಕ್ಕದಲ್ಲ, ದೊಡ್ಡ ಪ್ಯಾಕೆಟ್ ಗೊತ್ತಾ. ಆ್ಯಂಡ್ ಆಲ್ ಫಾರಿನ್ ಚಾಕ್ಲೇಟ್ಸ್ ಅಂದರೆ ಯಾರಿಗಿಷ್ಟ ಇಲ್ಲ, ನನಗಂತೂ ತುಂಬಾ ಇಷ್ಟ. ಸೊ ಅದೆಲ್ಲ ನೋಡಿಬಿಟ್ಟು ತಿನ್ನಬೇಕು, ಅದು ಮಾಡಬೇಕು ಇದು ಮಾಡಬೇಕು ಅಂತ ಆಸೆ ಆಗ್ತಾಯಿತ್ತು. ನನ್ನ ನೋಡಿ ಅವರು ನನಗೆ ಒಂದು ಫ್ರೀ ಜ್ಯೂಸು ಕೂಡ ಕೊಟ್ಟರು. ಸೊ ಇಟ್ ವಾಸ್ ರಿಯಲಿ ಫನ್. ಇದು ಡ್ರೈ ಫಿಶ್ ಸೆಕ್ಷನ್ ಆಯಿತಾ. ನಮ್ಮ ಅಮ್ಮ ಹೇಳ್ತಾಯಿದ್ರು ನಾನಲ್ಲಿ ಬಂದರೆ ನನಗೆ ಮೀನು ಸಿಗುತ್ತಾ ಅಂತ. ಸೊ ಇಲ್ಲಿ ವೆರೈಟಿ ಮೀನಿದೆ, ಡ್ರೈ ಫಿಶ್ಶೇ ಇದೆ ಅಂದಮೇಲೆ ಇನ್ನು ಮಾಮೂಲಿ ಮೀನಿರಲ್ವಾ, ಹಾಗೋ ಹೀಗೋ ಮುಗೀತು ಕಡೆಗೂ. ಸೊ 3 ಟ್ರಾಲಿ ಆಗಿದೆ ನಮ್ಮದು. ಸೊ ಅದನ್ನು ಬಿಲ್ಲಿಂಗ್ ಮಾಡಿಸುವಂಥ ಟೈಮ್ ಎಷ್ಟಾಗಿರ್ಬೋದು ಅಂತ ಕುತೂಹಲ ನಿಮಗಲ್ಲ, ಅದನ್ನು ಹೇಳ್ತೀನಿ. ಟೈಮ್ ಎಷ್ಟಾಯಿತು? 10. ನಾವು ಎಷ್ಟು ಗಂಟೆಗೆ ಹೋಗಿದ್ದು? 6 ಗಂಟೆಗೆ ಹೋಗಿರೋರು 10 ಗಂಟೆಗೆ ಬಂದಿದ್ದೀವಿ. 4 hours. ನನ್ನ ಲಿಸ್ಟಲ್ಲಿ ಇದ್ದಿದ್ದು 3 ಲಿಸ್ಟ್ ಇತ್ತು. ಇದು ಒಂದು ಆಯಿತು ಹೆಂಗಾದ್ರು, ಇದರಲ್ಲೂ ಇನ್ನು 2-3 ಐಟಮ್ ಸಿಗಲಿಲ್ಲ. ಬಟ್ ಈ 2 ಲಿಸ್ಟ್ ಇನ್ನು ಹಾಗೆ ಉಳಿದಿದೆ, ತರಬೇಕು. ಇಷ್ಟು ಐಟಮ್ ಶಾಪ್ ಮಾಡೋದಕ್ಕೆ 4 ಗಂಟೆ ಆಯಿತು. ಥ್ಯಾಂಕ್ಫುಲಿ ನಮಗೆ ಅಲ್ಲಿ ಒಬ್ಬರಲ್ಲ 2-3 ಜನ ಹೆಲ್ಪಿಗೆ ಬಂದು ಎಲ್ಲ ತೋರಿಸಿದ್ರು ಎಲ್ಲೆಲ್ಲಿ ಏನೇನಿದೆ ಅಂತ. ಅಕಸ್ಮಾತ್ ಅವ್ರು ಬರ್ತಾ ಇರಲಿಲ್ಲ ಅಂದರೆ
ನೈಟ್ ಎಲ್ಲ ಅಲ್ಲೇ ಇರ್ಬೇಕಾಗಿತ್ತು ನಾವು, ಬಿಕಾಸ್ ಫಸ್ಟ್ ಟೈಮ್ ಹೋಗ್ತಾ ಇದೀವಿ, ನಮ್ಗೆ ಏನಿದೆ ಅಂತ ಗೊತ್ತಿಲ್ಲ. ಬಟ್ ತುಂಬಾನೇ ಚೆನ್ನಾಗಿತ್ತು ಪ್ಲೇಸ್. ನಮ್ಮಿಬ್ರು ಮಧ್ಯೆ ಮಾತುಕತೆ ಆಗ್ತಾ ಇತ್ತು. ಇವ್ರು ಹೇಳ್ತಾ ಇದ್ದು ಹೋಮ್ ಸೆಂಟರ್ಗೆ ಹೋಗೋಣ, ಹೋಮ್ ಸೆಂಟರ್ ತುಂಬಾ ಚೆನ್ನಾಗಿದೆ, ನಾನು ಅಲ್ಲಿ ಹೋಗಿದ್ದೀನಿ, ಲೂಲು ಮಾಲ್ಗೆ ಹೋಗೋಣ, ತುಂಬಾ ಚೆನ್ನಾಗಿದೆ. ಸೊ ಬೇಸಿಕಲಿ ಇದೆಲ್ಲ ಒಂದ್ ಸ್ವಲ್ಪ ಚೆನ್ನಾಗಿರೋ ಮಾಲ್ ಏರಿಯಾಸ್, ಅಲ್ಲೆಲ್ಲ ತುಂಬಾ ಚೆನ್ನಾಗಿರೋ ಐಟಮ್ ಸಿಗುತ್ತೆ, ಬಟ್ ರೇಟ್ ಜಾಸ್ತಿ ಇರುತ್ತೆ. ಅವ್ರು ಇಲ್ಲಿ ಒಳಗಡೆ ಹೋಗಿದ ತಕ್ಷಣ ಬೇಡ ಇಲ್ಲೇನು ಶಾಪಿಂಗ್ ಮಾಡೋದು, ಏನು ಚೆನ್ನಾಗಿಲ್ಲ ಅಂತ ನೋಡಿದ ತಕ್ಷಣ ನಾನು ಬಿಡ್ಲಿಲ್ಲ, ಇಲ್ಲ ಇಲ್ಲೇ ಮಾಡ್ಬೇಕು ಅಂತ ನಾನು, ಬಿಕಾಸ್ ಬಜೆಟ್ ಫ್ರೆಂಡ್ಲಿನಲ್ಲಿ ಇರ್ಬೇಕು ನಮಗೆ. ಬಟ್ ಒಂದೊಂದಾಗೆ ನೋಡ್ತಾ ಹೋದ್ವಿ, ಕ್ವಾಲಿಟಿ ಚೆನ್ನಾಗಿತ್ತು, ಪ್ರೈಸಿಂಗ್ ಚೆನ್ನಾಗಿತ್ತು. ಟೋಟಲ್ ಕಾಸ್ಟ್ ಎಷ್ಟಾಯ್ತು? 27,000. ಹೇಗೆ ಅನಿಸ್ತಾ ನಿಮ್ಗೆ ಪ್ರೈಸ್? ಇದೇ ನಾವು ಹೋಮ್ ಸೆಂಟರ್ ಅಥವಾ ಲೂಲು ಮಾಲ್ಗೆ ಹೋಗ್ತಾ ಇದ್ರೆ ಎಷ್ಟಾಗ್ತಿತ್ತು? ಜಾಸ್ತಿ ಆಯ್ತು. ಒಂದು 40 ಆಗ್ತಿತ್ತ? 30-40 ಜಾಸ್ತಿ ಆಗ್ತಿತ್ತು. ಒಟ್ಟಿಗೆ ಜಾಸ್ತಿ ಆಗ್ತಾ ಇತ್ತು. ನನ್ನಿಂದ ಕಾಸ್ಟ್ ಕಮ್ಮಿ ಆಗಿಲ್ಲ, ಇವಾಗ ಖುಷಿನಾ? ಇಲ್ಲ ಹೋಗೋಣ ಇಲ್ಲಿಂದ, ಏನು ಚೆನ್ನಾಗಿಲ್ಲ ಇಲ್ಲಿ, ಬೇಡ ಈ ತರದೆಲ್ಲ ನಮ್ಗೆ. ಯಾವತ್ ನೋಡಿದ್ರು ಫಸ್ಟ್ ಕ್ಲಾಸ್ ಏಕದಮ್ ಚೆನ್ನಾಗಿರೋ ಜಾಗ ಅಂದ್ರೆ ಎಲ್ಲ ನೀಟಾಗಿ ಇರ್ತಾರಲ್ಲ ಮಾಲ್ಸ್ ಎಲ್ಲ, ಆ ತರದೆಲ್ಲ ಬೇಕು. ಇಲ್ಲಿ ಏನ್ ಗೊತ್ತಾ, ಜಾಸ್ತಿ ಜಾಗದಲ್ಲಿ ಜಾಸ್ತಿ ಐಟಮ್ಸ್ ಇಟ್ಟಿದ್ದಾರೆ ಆಯ್ತಾ. ಇಟ್ಸ್ ಲೈಕ್ ಅ ಹೋಲ್ಸೇಲ್ ಪ್ಲೇಸ್, ಬಟ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಇಲ್ಲ, ಚೆನ್ನಾಗಿದೆ. ಇವಾಗ ನಾವು ಕುಕ್ಕರ್ ತಗೊಂಡಿಲ್ಲ, ಮಿಕ್ಸಿ ತಗೊಂಡಿಲ್ಲ, ಇಸ್ತ್ರಿ ಹಾಕೋದೆಲ್ಲ ತಗೊಂಡಿಲ್ಲ, ಯಾಕಂದ್ರೆ ಇದೆಲ್ಲ ಒಳ್ಳೆ ಕಂಪನಿದು ಬೇಕು ಅಂತ. ಆಕ್ಚುಲಿ ಇಸ್ತ್ರಿ ಹಾಕೋದು ತಗೊಂಡಿದೀವಿ, ಕುಕ್ಕರ್ ತಗೊಂಡಿಲ್ಲ, ಮತ್ತೆ ಮಿಕ್ಸಿ ತಗೊಂಡಿಲ್ಲ. ಬಟ್ ಬೇರೆ ಎಲ್ಲ ತುಂಬಾ ಚೆನ್ನಾಗಿದೆ, ತುಂಬಾನೇ ಯುನಿಕ್ ಪ್ಯಾಟರ್ನ್ಸ್ ಅಲ್ಲೆಲ್ಲ ಇದೆ. ಆ ಅಂಗಡಿಗೆ ಹೋಗಿದ ತಕ್ಷಣ ನನಗೆ ಅದ್ ತಗೊಳ್ಳೋದ ಇದ್ ತಗೊಳ್ಳೋದ ಅಂತ ಅನಿಸ್ತು. ನಮ್ದೇ ಸ್ವಂತ ಮನೆ ಇದ್ರೆ ಆಹಾ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡ್ಬೋದಲ್ವಾ, ಅಷ್ಟು ಚೆನ್ನಾಗಿರೋದಿದೆಯಲ್ಲ. ಮೇಡಮ್ ಅವ್ರಿಗೆ ಸುಸ್ತಾಗಿದೆ, ಇವ್ರಿಗೂ ಸುಸ್ತಾಗಿದೆ, ಬಟ್ ನನಗೆ ಇನ್ನ ಶಾಪಿಂಗ್ ಮಾಡೋ ಆಸಕ್ತಿ, ಬಿಕಾಸ್ ಎಲ್ಲಾ ಮುಗಿಸ್ಬೇಕು ಒಂದಿನದಲ್ಲಿ ಅಂತ. ನಾನು ಆತರ ಏನಾದ್ರು ಕೆಲಸ ಇದೆ ಅದು ಮುಗಿಸ್ಲೇಬೇಕು ಅಂತ. ಇವರು ಸಿಟ್ಟು ಬರ್ತಾ ಇದೆ ನಮ್ಮ ಮೇಲೆ, ಫುಲ್ ಸಿಟ್ಟು, ಏನಾದ್ರು ಮಾಡ್ಕೊಡಿ, ಇದು ಚೆನ್ನಾಗಿದ್ಯಾ ನೋಡಿ, ನನಗೆ ಗೊತ್ತಿಲ್ಲ ನಿನ್ ಸೆಲೆಕ್ಷನ್ ನೀನೇನಾದ್ರು ಮಾಡ್ಕೋ ಅಂತ, ಬಿಕಾಸ್ ಅವ್ರಿಗೆ ಟಯರ್ಡ್ ಆಗೋಗಿದೆ, ಎನರ್ಜಿನೇ ಇಲ್ಲ ಆಯ್ತಾ. ಓಕೆ, ಆಮೇಲೆ ನಾನು ಇಬ್ರು ಡಿಸ್ಕಸ್ ಮಾಡಿ ಬಂದ್ವಿ. ಉಳ್ದಿರೋದೆಲ್ಲ ನಾಳೆ ನಾನು ಒಬ್ಳೆ ಹೋಗಿ ಮಾಡ್ತೀನಿ. ಫಸ್ಟ್ ಟೈಮ್ ನಾನು ಕ್ಯಾಬ್ ಬುಕ್ ಮಾಡ್ಕೊಂಡು ನನ್ನ ಪಾಡಿಗೆ ನಾನು ತಿರ್ಗಾಡಕ್ ಹೋಗ್ತಾ ಇದ್ದೀನಿ, ಬಿಕಾಸ್ ನಾನು ಫ್ರೀ ಆಗಿದ್ದೀನಿ ಇವಾಗ. ಓಕೆನಾ? ಬಟ್ ಹೇಗ ಅನಿಸ್ತು? ಚೆನ್ನಾಗಿದೆ ಪ್ಲೇಸ್, ಶಾಪಿಂಗ್ ಚೆನ್ನಾಗಿದೆ, ಬಟ್ ಪೇಷನ್ಸ್ ಇರ್ಬೇಕು. ನಮ್ಗೆ ಸಿಟ್ಟು ಬಂತಲ್ಲ ಆಮೇಲೆ ಅಲ್ವಾ? ಸಿಟ್ಟು ಬಂತು, ಯಾಕಂದ್ರೆ ತುಂಬಾ ಹೊತ್ತಾಯ್ತು, ಎಷ್ಟು ನಡೀತಾ ಇದೀವಿ, ಎಷ್ಟು ನನ್ಗೆ ಫುಲ್ ಎಕ್ಸೈಟ್ಮೆಂಟ್. ಓ ನಮ್ಮ ಮನೆಗೆ ಅದ್ ತಗೋತಾ ಇದೀವಿ, ಇದ್ ತಗೋತಾ ಇದೀವಿ, ಅದ್ ನೋಡ್ಬೇಕು, ಇದ್ ಮಾಡ್ಬೇಕು, ಕ್ವಾಲಿಟಿ ನೋಡ್ಬೇಕು, ಏನಾದ್ರು ಮಾಡ್ಕೋ, ಐ ಡೋಂಟ್ ಕೇರ್. ಮನೆ ಚೆನ್ನಾಗಿರೋ ಐಟಮ್ ಬೇಡವಾ? ಇವತ್ತೇ ಲಾಸ್ಟ್ ದಿನ. ನನಗೆ ಏನ್ ಗೊತ್ತಾ, ಎಲ್ಲ ತಗೊಂಡಾಗ್ಬೇಕು, ಮನೆಯಲ್ಲಿ ಸೆಟ್ ಆಗ್ಬೇಕು, ಮತ್ತೆ ಯಾರು ಹೊರಗಡೆ ಹೋಗ್ತಾರಂತ. ಬೇರೆ ಸಾಹೇಬರು ಸಿಗೋದು ಬರಕ್ ಒಂದೇ ದಿನ ನನ್ಗೆ. ಬಟ್ ನಾಳೆಯಿಂದ ನಾನೇ ಹೋಗ್ಬೇಕಂತೆ ನನ್ನ ಪಾಡಿಗೆ. ಸರಿ, ನಾನು ಹೋಗ್ತೀನಿ. ಓಕೆ ಓಕೆ, ಡೇ 2 ಆಫ್ ಶಾಪಿಂಗ್ ಕಂಟಿನ್ಯೂ ಮಾಡ್ತೀನಿ. ಇದು ಡೇ 2. ನಮ್ಮ ಮನೆಯಿಂದ ನಾನು ಫಸ್ಟ್ ಟೈಮ್ ಒಬ್ಬಳೇ ಹೋಗ್ತಾ ಇದ್ದೀನಿ ಎಲೈನ್ ಫ್ಲವರ್ ಮಾರ್ಕೆಟ್ಗೆ. ಆ್ಯಂಡ್ ಬ್ಯೂಟಿಫುಲ್ ಆಗಿರೋಂಥ ಸೀನರಿ ಅಲ್ಲ, ರಸ್ತೆ ಎಲ್ಲ ಖಾಲಿ ಎಲ್ಲ ಕಾರ್ಗಳು ಓಡಾಡ್ತಾ ಇದೆ. ಆ್ಯಂಡ್ ಟ್ರಾಫಿಕ್ ಟೈಮ್ ಬೇರೆ, ಆದರೆ ನನಗೆ ಅಷ್ಟೊಂದೇನು ಹೆವಿ ಟ್ರಾಫಿಕ್ ಅಂತ ಅನಿಸಿಲ್ಲ, ಯಾಕಂದರೆ ನಮ್ಮ ಬೆಂಗಳೂರಿಗೆಲ್ಲ ಕಂಪೇರ್ ಮಾಡಿದ್ರೆ ಇದೆಲ್ಲ ಏನೂ ಅಲ್ವಾ. ಸೊ ಇಲ್ಲಿ ಬಂದಿದ್ದ ತಕ್ಷಣ ಈ ಪುಟಾಣಿ ಮಕ್ಕಳು ಸೆಕ್ಷನಲ್ಲಿ ನೋಡಿ, ಮಕ್ಕಳಿಗೆ ಸೋಪ್ ಅಂತೆ, ಅದರಲ್ಲಿ ಯಾವ್ಯಾವ ವೆರೈಟೀಸ್ ಇದೆಯಪ್ಪ. ಬಾಬಿ ಡಾಲ್ದಿದೆ, ಡಿಸ್ನಿ ವರ್ಲ್ಡ್ ಇದೆ, ಡಿಫ್ರೆಂಟ್ ಫ್ಲೇವರ್ಸ್ ಇದೆ, ಬೇರೆ ರೀತಿಯ ಕಾರ್ಟೂನ್ ಕ್ಯಾರೆಕ್ಟರ್ಸ್ ಸ್ಟೈಲಲ್ಲಿ ಅಟ್ರ್ಯಾಕ್ಟಿವ್ ಆಗಿ ಮಕ್ಕಳಿಗೆ ಬಾಟಲ್ಸ್ನೆಲ್ಲ ಪ್ರಿಪೇರ್ ಮಾಡಿದ್ದಾರೆ. ಸೊ ದಿಸ್ ವಾಸ್ ರಿಯಲಿ ಫನ್ ನನಗೆ ನೋಡೋದಕ್ಕೆ. ಬ್ಯಾಟ್ಮ್ಯಾನ್, ಸೂಪರ್ಮ್ಯಾನ್, ವಾವ್, ಸೋ ನೈಸ್ ಅಲ್ವಾ. ನನಗೆ ತುಂಬಾ ವಾವ್ ಅಂತ ಅನಿಸಿರೋ ಫ್ಯಾಕ್ಟರ್ ಅಂದರೆ ಕಟ್ಲೆರೀಸ್. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಆ ಪ್ಲೇಟ್ಸ್ ಆಗಿರ್ಬೋದು, ಡಿಸೈನ್ಸ್ ಆಗಿರ್ಬೋದು. ನಾವು ಕುಕ್ಕರಿ ಶೋಸ್ ಅಂದರೆ ಕುಕಿಂಗ್ ಶೋಸಲ್ಲೆಲ್ಲ ನೋಡ್ತೀವಲ್ಲ, ಡಿಫ್ರೆಂಟ್ ಸ್ಟೈಲ್ ಆ್ಯಂಡ್ ಕಲರ್ಸ್ನ ಪ್ಲೇಟ್ಗಳು, ಆ ಥರದ್ದೆಲ್ಲ ನೋಡಿಬಿಟ್ಟು ತುಂಬಾ ವಾವ್ ಅಂತ ಅನ್ನಿಸ್ತು. ಯಾಕಂದರೆ ಈ ಥರ ನಮ್ಮ ಇಂಡಿಯಾದಲ್ಲಿ ಪ್ಲೇಟ್ಸ್ಗಳು ತುಂಬಾ ಕಾಸ್ಟ್ಲಿ ಇರುತ್ತೆ, ಬಟ್ ಅದೇ ಪ್ಲೇಟ್ಸ್ಗಳು ಇಲ್ಲಿ ತುಂಬಾ ಕಾಮನ್ ಅಲ್ವಾ. ಸೊ ಅಷ್ಟೊಂದೇನೂ ಎಕ್ಸ್ಪೆನ್ಸಿವ್ ಇರಲ್ಲ. ಸೊ ಕೆಲವೊಂದು ರೇಟ್ ಅಲ್ಲಿ ಜಾಸ್ತಿ ಇರುತ್ತೆ, ಕೆಲವೊಂದು ರೇಟ್ ಇಲ್ಲಿ ಜಾಸ್ತಿ ಇರುತ್ತೆ, ಆ ಥರ. ಎಷ್ಟು ವೆರೈಟೀಸ್ ಚಾಕ್ಲೇಟ್ಸ್ನೆಲ್ಲ ನೀವು ನೋಡ್ತಾ ಇದ್ದೀರಾ. ಇಲ್ಲಿರುವಂಥ ಡಿಫ್ರೆಂಟ್ ವೆರೈಟೀಸ್ ಚಾಕ್ಲೇಟ್ಸ್ ಬಗ್ಗೆ ಒಂದು ವಿಡಿಯೋ ಬೇಕಾದರೆ ಕಾಮೆಂಟ್ ಸೆಕ್ಷನಲ್ಲಿ ತಪ್ಪದೆ ತಿಳಿಸಿ ಆಯಿತಾ.
ನೀವೊಂದು ಮನೆಗೆ ಅಥವಾ ಪರ್ಸನ್ಗೆ ಏನೆಲ್ಲ ಐಟಮ್ಸ್ ಬೇಕು ಅಂತ ಅಂದ್ಕೊಂಡಿರ್ತೀರಿ, ಬೆಡ್ರೂಮ್ಗಾಗಿರ್ಬೋದು, ಲಿವಿಂಗ್ ರೂಮ್ಗಾಗಿರ್ಬೋದು, ಅಥವಾ ಬಾತ್ ರಿಲೇಟೆಡ್ ಆಗಿರ್ಬೋದು, ಬಟ್ಟೆಗಳಾಗಿರ್ಬೋದು, ಮಕ್ಳಿಗಾಗಿರ್ಬೋದು, ಫುಡ್, ವೆಜಿಟೇಬಲ್ಸ್, ಆಮೇಲೆ ಬೇರೆ ಜಿನ್ಸಿ ಐಟಮ್ಸ್, A to Z ಎಲ್ಲನೂ ಈ ಸ್ಟೋರಲ್ಲಿದೆ. ನಂದಲೆಸ್ ನಿಮಗೆ ನೋಡುವಂಥ ಆಸೆ ಇರುತ್ತಲ್ಲ ಏನೆಲ್ಲ ತೊಗೊಂಡಿದ್ದೀನಿ ಅಂತ, ಸೊ ಕ್ವಿಕ್ಕಾಗಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಎಲ್ಲ ಇಲ್ಲ, ಒಂದು ಅರ್ಧ ಅಷ್ಟು ಇರ್ಬೋದು ಅನಿಸುತ್ತೆ. ಸೊ ಎಂಜಾಯ್ ಮಾಡಿ. ಆ್ಯಂಡ್ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಗಿರುತ್ತೆ. ಇಷ್ಟವಾದಲ್ಲಿ ಮಿಸ್ ಮಾಡದೆ ಹೆಚ್ಚು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತೆಯನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್. ಬಾಯ್.